ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇವತ್ತು ದೂರ ಟ್ರಾವೆಲಿಂಗ್ ಮಾಡೋದು, ಶಬರಿಮಲೆಗೆ ಟ್ರಾವೆಲಿಂಗ್ ಮಾಡೋದು, ಶಬರಿಮಲೆ ಬಗ್ಗೆ ಮಾತಾಡುವ. ಬನ್ನಿ, ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಮಾತ್ರ ನಿಮಗೆ ಶೇರ್ ಮಾಡಿಕೊಡುವುದು. ನಾನು ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಇಡ್ತೇನೆ, ಅದನ್ನೆಲ್ಲ ನಿಮಗೆ ಹೇಳ್ತೇನೆ. ಎಲ್ಲರೂ ಖುಷಿಯಾಗಿದ್ದೀರಲ್ಲ, ಬನ್ನಿ ಶಬರಿಮಲೆ ಬಗ್ಗೆ ಮಾತಾಡುವ. ಶಬರಿಮಲೆ ಬಗ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಆದರೆ ಶಬರಿಮಲೆ ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ಇರುವುದು? ಕೇರಳದ 3ನೇ ಜಿಲ್ಲೆಯಾದ ಪತ್ತಂತಿಟ್ಟ ಜಿಲ್ಲೆಯಲ್ಲಿ ಇರುವುದು. ಯಾವ ತಾಲೂಕು ಅಂದರೆ ರನ್ನಿ ಎಂಬ ತಾಲೂಕಲ್ಲಿ ಇರುವುದು. ಯಾವ ವಿಲೇಜ್ ಆದರೆ ಪೆರುನಾಡು ಎಂಬ ವಿಲೇಜಲ್ಲಿ ಈ ಶಬರಿಮಲೆ ಇರುವುದು. ಆದರೆ ಇಲ್ಲಿ ಯಾವಾಗ ಫೆಸ್ಟಿವಲ್ ಆಗಿರುವುದು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಮಕರ ಸಂಕ್ರಾಂತಿಗೆ ಫೆಸ್ಟಿವಲ್ ಆಗುವುದು. ಬನ್ನಿ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಮಾತಾಡುವ. ಶಬರಿಮಲೆಯನ್ನು ಯಾರು ಕ್ರಿಯೇಟ್ ಮಾಡಿದ್ರು? ವಿಶ್ವಕರ್ಮ, ಪಂದಳ ರಾಜಶೇಖರ, ಪರಶುರಾಮ ಎಂದು ನಂಬಲಾಗಿದೆ. ಎಷ್ಟನೇ ಸೆಂಚುರಿಯಲ್ಲಿ ಕಂಪ್ಲೀಟ್ ಮಾಡಿದ್ರು? 11ನೇ ಸೆಂಚುರಿಯಲ್ಲಿ ಕಂಪ್ಲೀಟ್ ಮಾಡಿದ್ರು ಶಬರಿಮಲೆಯನ್ನು. ಶಬರಿಮಲೆ ಎಷ್ಟು ಎವಲ್ಯೂಷನ್, ಎಷ್ಟು ಎತ್ತರದಲ್ಲಿ ಉಂಟು? 1260 ಮೀಟರ್ ಎತ್ತರ ಉಂಟು. ಫೀಟ್ ಲೆಕ್ಕ ಕೂಡಿದರೆ 4134 ಫೀಟ್ ಅಡಿ ಎತ್ತರದಲ್ಲಿ ಉಂಟಂತೆ ಶಬರಿಮಲೆ. ಶಬರಿಮಲೆಗೆ ಹೋಗುವವರಿಗೆ ಹತ್ತಿರದ ರೈಲು ನಿಲ್ದಾಣ ಯಾವುದು? ಚೆಂಗನ್ನೂರು ಎಂಬ ಸ್ಥಳ ರೈಲು ನಿಲ್ದಾಣಂತೆ. ಇಲ್ಲಿ ಪ್ರತಿ ವರ್ಷ 10 ರಿಂದ 15 ಮಿಲಿಯನ್ ಭಕ್ತರು ಭೇಟಿ ನೀಡುತ್ತಾರೆ. ಶಬರಿಮಲೆ ವಿಶ್ವದ ಅತಿ ದೊಡ್ಡ ವಾರ್ಷಿಕ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. ಹಾಗೆ ಪೆರಿಯಾರ್ ಕಾಡಿನಿಂದ ಸುತ್ತ ನಿಂತಿದ್ದ ಶಬರಿಮಲೆ ಪೆರಿಯಾರ್ ಹುಲಿ ಸಂರಕ್ಷಿತ ಜಾಗ ಒಂದು ಪ್ರದೇಶವಾಗಿದೆ ಈ ಒಂದು ಶಬರಿಮಲೆ. ಶಬರಿಮಲೆಯ ಟೆಂಪಲ್ ಬಗ್ಗೆ ಮೈನ್ ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡಿದೆ. ನಿಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಬಾಯ್.